ಉಡುಪಿಯ ಕೃಷ್ಣ ಮಠಕ್ಕೆ ಯಾವುದೇ ಮುಸಲ್ಮಾನ ಅರಸರು ದಾನ ಕೊಟ್ಟಂತಹ ಬಗ್ಗೆ ಯಾವುದೇ ದಾಖಲೆಗಳು ಇಲ್ಲ. ಇದು ಸುಳ್ಳು ಸುದ್ದಿ ಎಂದು ಶಾಸಕ ರಘುಪತಿ ಭಟ್ ತಿಳಿಸಿದ್ದಾರೆ. ಉಡುಪಿಯ ಶ್ರೀಕೃಷ್ಣ ಮಠ ನಿರ್ಮಾಣಕ್ಕೆ ಮುಸ್ಲಿಂ ರಾಜರೊಬ್ಬರು ಜಾಗವನ್ನ ನೀಡಿದ್ದಾರೆ ಎಂಬುದಾಗಿ ಕಾಂಗ್ರೆಸ್ ಮುಖಂಡ ಮಿಥುನ್ ರೈ ನೀಡಿದ್ದ ಹೇಳಿಕೆಯ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಕೃಷ್ಣ ಮಠದ ಜಾಗ ಅನಂತೇಶ್ವರ ದೇಗುಲಕ್ಕೆ ಸಂಬಂಧಪಟ್ಟಂತಹ ಜಾಗವಾಗಿದೆ. ಇದನ್ನ ಹಿಂದೆ ಅನಂತೇಶ್ವರ ದೇಗುಲಕ್ಕೆ ಭೋಜರಾಜ ಅರಸ ಎಂಬವರು ಭೂಮಿಯನ್ನ ಕೊಟ್ಟಿದ್ದಾರೆ ಎಂಬುದಕ್ಕೆ ದಾಖಲೆಗಳು ಇವೆ. ಇದರ ಹೊರತಾಗಿ ಯಾವುದೇ ಮುಸಲ್ಮಾನ ರಾಜ್ಯ ಜಾಗ ಕೊಟ್ಟಂತಹ ದಾಖಲೆಗಳು ಇಲ್ಲ. ಉಡುಪಿಯ ಹೃದಯ ಭಾಗದಲ್ಲಿರುವಂತಹ ಜಾಮಿಯಾ ಮಸೀದಿಗೆ ಜಂಗಮ ಮಠದಿಂದ ಜಾಗವನ್ನ ಕೊಡಲಾಗಿದೆ ಎನ್ನುವ ಇತಿಹಾಸ ಇದೆ. ಮುಸಲ್ಮಾನ ರಾಜ ಕೊಡ್ತಾ ಇದ್ರೆ ಅವರು ಮೊದಲು ಮಸೀದಿಗಳಿಗೆ ಕೊಡ್ತಾ ಇದ್ರು ಎಂದರು. ಇನ್ನು ಮಧ್ವಾಚಾರ್ಯರು ಉಡುಪಿಯಲ್ಲಿ ಸುಮಾರು 850 ವರ್ಷಗಳ ಹಿಂದೆ ಕೃಷ್ಣ ಮಠವನ್ನ ಸ್ಥಾಪನೆ ಮಾಡಿದ್ದಾರೆ. ಉಡುಪಿ ಸೌಹಾರ್ದತೆಗೆ ಹೆಸರಾಗಿದೆ. ಮುಸಲ್ಮಾನರಿಗೆ ಮಸೀದಿ ಕಟ್ಟಲು ಜಂಗಮ ಮಠ ಜಾಗ ಕೊಟ್ಟಿದೆ. ಕ್ರಿಶ್ಚಿಯನ್ ಸಮುದಾಯಕ್ಕೆ ಚರ್ಚ್ ಕಟ್ಟಲು ಕೃಷ್ಣಾಪುರ ಮಠ ಭೂಮಿಯನ್ನ ಕೊಟ್ಟಿದೆ. ಶೋಕಮಾತಾ ಚರ್ಚ್ ಕೃಷ್ಣ ಮಠದವರು ಕೊಟ್ಟಂತಹ ಲೀಸ್ ಭೂಮಿಯಲ್ಲಿದೆ. ಇನ್ನು ಹಾಜಿ ಅಬ್ದುಲ್ಲಾ ಸಾಹೇಬರು ಭಕ್ತರಾಗಿ ಕೃಷ್ಣ ಮಠಕ್ಕೆ ಸಹಾಯ ಮಾಡಿದ ಉದಾಹರಣೆಗಳು ಕೂಡ ಇದೆ. ಮಿಥುನ್ ರೈ ಯಾವ ಮುಸಲ್ಮಾನ ರಾಜನ ಬಗ್ಗೆ ಮಾತನಾಡ್ತಾರೋ ಗೊತ್ತಿಲ್ಲ. ಮಠದ ಚಿಂತೆ ಬಿಟ್ಟು ಅವರು ಅಯೋಧ್ಯೆಯ ಪರಿಸ್ಥಿತಿಯ ಬಗ್ಗೆ ಚಿಂತನೆ ಮಾಡಲಿ. ಮಥುರಾದಲ್ಲಿ ಕೃಷ್ಣ ಮಂದಿರ, ಕಾಶಿಯ ಬಗ್ಗೆ ದೇಶದ ಜನತೆಗೆ ಗೊತ್ತಿದೆ. ಈಗ ಒಂದೊಂದೇ ಕ್ಷೇತ್ರಗಳು ಮುಕ್ತಾಯವಾಗ್ತಾ ಇದೆ ಎಂದು ಶಾಸಕ ರಘುಪತಿ ಭಟ್ ತಿರುಗೇಟು ನೀಡಿದ್ದಾರೆ. ಉಡುಪಿಯ ಕೃಷ್ಣ ಮಠಕ್ಕೆ ಯಾವುದೇ ಮುಸಲ್ಮಾನ ಅರಸ ಕೊಟ್ಟಂಥ ದಾಖಲೆಗಳಿಲ್ಲ. ಇದು ಒಂದು ಸುಳ್ಳು ಸುದ್ದಿ. ಕೃಷ್ಣ ಮಠದ ಜಾಗ ಅನಂತೇಶ್ವರದ ಒಂದು ಸಂಬಂಧಪಟ್ಟಂಥ ಜಾಗ. ಇದು ಅನಂತೇಶ್ವರಕ್ಕೆ ಭೋಜರಾಜ ಅರಸರು ಹಿಂದಿನ ಕಾಲದಲ್ಲಿ ಕೊಟ್ಟದ್ದು ಅಂತ ಹೇಳುವಂಥದ್ದು ದಾಖಲೆ ಇದೆ. ಮತ್ತು ಯಾವುದೇ ರಾಜ ಮುಸಲ್ಮಾನ್ ರಾಜರಿಂದ ಕೊಟ್ಟಂಥ ದಾಖಲೆ ಇಲ್ಲ. ನಮ್ಮ ಉಡುಪಿಯ ಹೃದಯ ಭಾಗದಲ್ಲಿರುವಂಥ ಜಾಮಿಯಾ ಮಸೀದಿ ಇವತ್ತು ಜಂಗಮರ ಮಠದಿಂದ ಕೊಟ್ಟದ್ದು ಅಂತ ಹೇಳುವಂಥ ಇತಿಹಾಸ ಇದೆ. ಮುಸಲ್ಮಾನ ರಾಜ ಕೊಡುವುದಾದರೆ ಫಸ್ಟ್ ಮಸೀದಿ ಕೊಡ್ತಿದ್ದ. ಆ ರೀತಿ ಯಾವುದೇ ಇದೆಲ್ಲ ಸುಳ್ಳು ಸುದ್ದಿ. ಇದನ್ನು ಯಾವುದೇ ಅದಕ್ಕೆ ಬೆಲೆ ಕೊಡಬೇಕಾದಂಥ ಸಂದರ್ಭ ಇಲ್ಲ. ಉಡುಪಿ 850 ವರ್ಷ ಹಿಂದೆ ಮಧ್ವಾಚಾರ್ಯರು ಸ್ಥಾಪಿಸಿದಂಥ ಇಲ್ಲಿ ಉಡುಪಿ ಸೌಹಾರ್ದತೆಯಿಂದ ಕೂಡಿದಂಥ ಒಂದು ನಗರ. ಜಾಮಿಯಾ ಮಸೀದಿಗೆ ಜಂಗಮನ ಮಠದವರು ಜಾಗ ಕೊಟ್ಟಿದ್ದಾರೆ. ಚರ್ಚಿಗೆ ಮದರ್ ಸರೋವರ್ ಚರ್ಚಿಗೆ ಕೃಷ್ಣಾಪುರ ಮಠದವರು ಜಾಗ ಕೊಟ್ಟಿದ್ದಾರೆ. ಇವತ್ತು ಲೀಸ್ ಮೊನ್ನೆ ಪುನಃ ರಿನಿವಲ್ ಆಗಿದೆ. ಹಾಗಾಗಿ ಇದೊಂದು ಸೌಹಾರ್ದತೆಯಲ್ಲಿರುವಂಥದ್ದು. ಹಾಜಿ ಅಬ್ದುಲ್ಲಾ ಸಾಹೇಬರು ಅನಂತೇಶ್ವರಕ್ಕೆ ಅವರೊಬ್ಬ ಭಕ್ತರಾಗಿ ಕೃಷ್ಣ ಮಠದ ಉತ್ಸವಕ್ಕೆ ಎಣ್ಣೆ ಕೊಟ್ಟಂಥ ಉದಾಹರಣೆ ಇದೆ. ಹಾಗೆ ಉಡುಪಿ ಸೌಹಾರ್ದತೆಯಲ್ಲಿರುವಂಥ ಒಂದು ಕ್ಷೇತ್ರ. ಇಲ್ಲಿ ಯಾರೋ ಇಲ್ಲಿ ಮುಸಲ್ಮಾನ ರಾಜರು ಕೊಟ್ಟದ್ದು ಅಂತ ಹೇಳುವಂಥ ಸುಳ್ಳು ಸುದ್ದಿಗಳನ್ನ ಬೆಳೆಸಿ ಯಾವುದೇ ಪ್ರಯೋಜನ ಇಲ್ಲ. ಅದೆಲ್ಲ ಸುಳ್ಳು ಸುದ್ದಿ ಅಂತ ನಾನು ಖಂಡಿಸ್ತೇನೆ. ನನಗೆ ಗೊತ್ತಿಲ್ಲ, ಈಗ ಹೇಳಿದ್ದ ಮುಂದೆ ಹೇಳಿದ್ದ, ಯಾಕೆ ಈಗ ಚುನಾವಣೆ ಬಂದಾಗ ಹೇಳ್ತಾರೆ ಗೊತ್ತಿಲ್ಲ. ಅವ್ರು ಯಾಕೆ ಹೇಳ್ತಾ ಇದ್ದಾರೆ, ಅವ್ರು ಯಾವ ದಾಖಲೆಯಿಂದ ಹೇಳ್ತಾ ಇದ್ದಾರೆ ಅಂತೂ ನನಗೆ ಗೊತ್ತಿಲ್ಲ. ಅವ್ರ ಹತ್ರ ಕೇಳ್ಕೊಳ್ಬೇಕಾಗ್ತದೆ. ಅವ್ರು ಹೇಳಿದರೆ ಅದು ಅವರ ಒಂದು ಅಜ್ಞಾನ ಅಂತ ನಾನು ಭಾವಿಸ್ತೇನೆ. ಭೋಜರಾಜ ಅರಸರಿಂದ ಉಮ್ಮಳಿ ಬಂದಂಥ ಒಂದು ದಾಖಲೆಗಳು ಇದೆ. ಅದೇ ರೀತಿ ನೀವು ನೋಡ್ಲಿಕ್ಕೆ ಹೋದರೆ ಇವತ್ತು ಮಿಥುನ್ ರೈಯರ್ ಯಾರು ಸಹೋದರರು ಈಗ ಅವ್ರು ಕೊಟ್ಟವರು ಮುಸಲ್ಮಾನರ ಬಗ್ಗೆ ಪ್ರೀತಿಯಿಂದ ಹೇಳ್ತಾ ಇದ್ದಾರೆ. ಅವ್ರು ಸ್ವಲ್ಪ ಯೋಚನೆ ಮಾಡಬೇಕು. ಅಯೋಧ್ಯೆಯಲ್ಲಿ ನಮ್ಮ ಶ್ರೀರಾಮನ ಜನ್ಮದ ಭೂಮಿಯನ್ನು ಯಾರು ಆಕ್ರಮಣ ಮಾಡಿದ್ರು, ಮಥುರಾದಲ್ಲಿ ಯಾವ ರೀತಿ ಆಕ್ರಮಣ ಆಗಿತ್ತು, ಕಾಶಿಯಲ್ಲಿ ಯಾವ ರೀತಿ ಆಗಿದೆ, ಇದೆಲ್ಲ ಯಾರು ಮಾಡಿದ್ದು ಅಂತ ಅವರು ಒಂದು ಸ್ವಲ್ಪ ಚಿಂತನೆ ಮಾಡಬೇಕು. ಈಗ ಮೋದಿಯ ಯುಗದಲ್ಲಿ ಅದೆಲ್ಲವೂ ವಾಪಸ್ ನಮ್ಮ ಒಂದು ಹೊಸ ಯುಗ ಆಗ್ತಾ ಇದೆ. ಸೊ ಹಾಗಾಗಿ ಅದನ್ನು ನಾವು ಹಾರೈಸೋಣ. ಯಾವುದೇ ಮುಸಲ್ಮಾನ ಅರಸರು ಇದು ಕೊಟ್ಟದ್ದು ಅಂತ ಸುಳ್ಳು ಸುದ್ದಿ ಆಗ್ಬೋದು.